ಕರಾವಳಿಯ ಖ್ಯಾತ ಗಾಯಕ ಅರವಿಂದ್ ವಿವೇಕ್ ಹಾಗೂ ಅವರ ಸಹ ಗಾಯಕಿಯರ ಮೇಲೆ ಸಾಮಾಜಿಕ ಜಾಲತಾಣದಲ್ಲಿನ ಅವಹೇಳನಕಾರಿ ಬರಹದೊಂದಿಗೆ ಫೋಟೋ ವೈರಲ್ ಮಾಡಿದ ಬಗ್ಗೆ ಮಂಗಳೂರು ನಗರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅರವಿಂದ್ ವಿವೇಕ್ ಹಾಗೂ ಅವರ ಜೊತೆ ಇರುವ ಇಬ್ಬರು ಹೆಣ್ಣು ಮಕ್ಕಳ ಬಗ್ಗೆ ಅವಹೇಳನಕಾರಿಯಾಗಿ ಪೋಸ್ಟ್ ಅನ್ನು ಹರಿಬಿಡಲಾಗಿತ್ತು. ಬಂಟ್ವಾಳ ತಾಲೂಕಿನ ವಿಟ್ಲ ಸಮೀಪದ ಮಿತ್ ನಡಕದ ಹಿಂದೂ ಜಾಗರಣಾ ವೇದಿಕೆ ಕರೋಪಾಡಿ ಎಂಬ ವಾಟ್ಸ್ಆ್ಯಪ್ ಗ್ರೂಪ್ನಲ್ಲಿ ಈ ಪೋಸ್ಟ್ ಮೊದಲ ಬಾರಿಗೆ ಹರಿಬಿಡಲಾಗಿತ್ತು. ಈ ಮಾಹಿತಿಯನ್ನು ಸದ್ಯ ಪೊಲೀಸರಿಗೆ ಅವರು ನೀಡಿದ್ದಾರೆ. ಈ ಬಗ್ಗೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ.